ಹಾಯ್ ಎಲ್ಲೋ ಗುಡ್ ಮಾರ್ನಿಂಗ್. ಈಗ ನಾನು ನೀವು ನೋಡ್ತಾ ಇರ್ಬೋದು, ಈಗ ನಾನು ಬೆಳಿಗ್ಗೆ ಇದ್ದಿದ್ದೀನಿ. ಮಾರ್ನಿಂಗ್ ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ. ತಿಂಡಿಗೆ ರೆಡಿ ಮಾಡೋದಂದರೆ ಅದೊಂದು ಬೆಳಿಗ್ಗೆ ಮಾರ್ನಿಂಗ್ ಏನು ಮಾಡಬೇಕಂತ ಅದೇ ನಮ್ಮದು ಆಗಿರ್ತದೆ. ಈಗ ತಿಂಡಿಗೆ ಅಂತ ನಾನು ಇಲ್ಲಿ ಪಲಾವ್ ಮಾಡಲಿಕ್ಕಂತ ರೆಡಿ ಮಾಡ್ತಾಯಿದ್ದೀನಿ. ಪಲಾವ್ ಮಾಡಲಿಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಪಲಾವ್ ಅಲ್ಲ, ಸಾರಿ, ಇದು ಚಿತ್ರಾನ್ನ ಮಾಡುವಂತ ಮಾಡ್ತಿದ್ದೀನಿ. ಬೇಗನೆ ಆಗುತ್ತೆ ಅಂತ ಚಿತ್ರಾನ್ನ ಮಾಡಲಿಕ್ಕಂತ ಮಾಡ್ತಾಯಿದ್ದೀನಿ. ಚಿತ್ರಾನ್ನ ನಾನು ತುಂಬ ಸಲ ಮಾಡಿದೆ, ಇದು 3-4 ಸಲ ಮಾಡಿದ್ದು. ಅದೇ ಚಿತ್ರಾನ್ನ ಮಾಡುವಂತ ಮಾಡ್ತಾಯಿದ್ದೀನಿ. ಮಾಡುವಾಗೆ ಈಗ ಅಕ್ಕಿಯನ್ನು ತಗೊಂಡಿದ್ದೆ. ನಾನು ಅಕ್ಕಿ ಕೋಲಮ್ ರೈಸನ್ನು ತಗೊಳ್ತೀನಿ. ನಾನು ಕೋಲಮ್ ರೈಸಲ್ಲಿ ಚಿತ್ರಾನ್ನ ಮಾಡಿದರೆ ತುಂಬ ಚೆನ್ನಾಗಿ ಆಗುತ್ತೆ, ಅದಕ್ಕೆ ಮಾಡಿದ್ದು. ಇದು ಬೆಳಿಗ್ಗೆ ಮಾರ್ನಿಂಗ್ ತಿಂಡಿದೊಂದು ದೊಡ್ಡ ಪ್ರಾಬ್ಲಮ್ಮೇ ಆಗುತ್ತೆ. ಏನು ಮಾಡೋದು ಅದೇ ಆಗಿರುತ್ತದೆ. ಈಗ ನಾನು 1 ಲೋಟ ಗ್ಲಾಸ್ ಸಾಕಾಗುತ್ತೆ ನಮಗೆ. ಸ್ವಲ್ಪ ಜಾಸ್ತಿ ಹಾಕ್ತೀನಿ ಅಷ್ಟೇ. 1 ಲೋಟಕ್ಕಿಂತ ಕಾಲು ಲೋಟವೂ ಇಲ್ಲ, ಸ್ವಲ್ಪ ಜಾಸ್ತಿ ಹಾಕಿ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿ 1 ಲೋಟಕ್ಕೆ 2 ಲೋಟಕ್ಕೆ ನೀರು ಹಾಕಿ 3 ವಿಸಿಲ್ ತೆಗಿತೀನಿ. ತುಂಬ ಚೆನ್ನಾಗಿರುತ್ತೆ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಚಿತ್ರಾನ್ನದು ರೆಸಿಪಿ, ಅದಕ್ಕೆ ರೆಸಿಪಿಯನ್ನು ನಿಮಗೆ ಹಾಕ್ತಿದ್ದೀನಿ. 1 ಲೋಟ ಕೋಲಮ್ ರೈಸ್ಗೆ ನೀವು ಬೇರೆ ಯಾವ ರೀತಿ ಇದನ್ನು ತಗೋಬಹುದು. ಅದೇ ತಗೋಬೇಕು ಇದೇ ತಗೋಬೇಕಂತ ಏನೂ ಇಲ್ಲ, ಯಾವುದು ತಗೋಬೋದು ನಿಮ್ಮ ಇಷ್ಟ ಪ್ರಕಾರ. ಅದಕ್ಕೆ ಈಗ ನಾನು ಅದನ್ನು ಕ್ಲೀನ್ ಮಾಡಿ ಇದು ಮಾಡ್ತಿದ್ದೀನಿ. ಯಾರೂ ಬೇಜಾರು ಮಾಡ್ಕೋಬೇಡಿ, ವಿಡಿಯೋ ನೋಡ್ತಾ ಇದ್ದೀನಿ ಎಲ್ಲರದ್ದು. ಇತ್ತೀಚೆಗೆ ವಿಡಿಯೋ ಮಾಡಲಿಕ್ಕೆ ಇಷ್ಟನೇ ಆಗ್ತಾಯಿಲ್ಲ, ಯಾಕಂತ ಗೊತ್ತಿಲ್ಲ. 1 ಲೋಟಕ್ಕೆ 2 ಲೋಟ ನೀರನ್ನು ಹಾಕ್ತೀನಿ. ಯಾಕೆ ಗೊತ್ತಿಲ್ಲ, ಇತ್ತೀಚೆಗೆ ವಿಡಿಯೋನೂ ಬೇಡ, ಏನೂ ಬೇಡ, ಸುಮ್ಮನೆ ಇರುವ ಅಂತ ಲೈವ್ ಸ್ಟಾರ್ಟ್ ಮಾಡಿ ಮೊಬೈಲನ್ನು ಬ್ಯುಸಿಯಲ್ಲಿ ಇಡ್ತೀನಿ. ವಿಡಿಯೋ ಮಾಡಲಿಕ್ಕೂ ಟೈಮು ಮನಸ್ಸೇ ಇಲ್ಲ ನನಗೆ. ಅದಕ್ಕೋಸ್ಕರ ಆದಷ್ಟು ಆಗುತ್ತೆ, ಬಂದರೆ ಬರುತ್ತೆ, ಹೋದರೆ ಹೋಗುತ್ತೆ, ಅಷ್ಟು ಇಂಟ್ರೆಸ್ಟ್ ತೋರಿಸ್ತಿಲ್ಲ ನಾನು ಚಾನಲ್ಗೆ. 2 ಲೋಟ ನೀರನ್ನು ಹಾಕ್ತೀನಿ. 2 ಲೋಟ ನೀರು ಹಾಕಿ 3 ವಿಸಲನ್ನು ತೆಗಿತೀನಿ. 3 ವಿಸಲ್ ಸರಿಸಮವಾಗಿ ಕರೆಕ್ಟಾಗಿರುತ್ತದೆ, ಹೆಚ್ಚೇನು ಬೇಕಾಗಿಲ್ಲ. 3 ವಿಸಿಲ್. ಸ್ವಲ್ಪ ಉಪ್ಪು ಹಾಕಿ, ಸ್ವಲ್ಪ ಎಣ್ಣೆ ಹಾಕಿದರೆ ಅದು ಉದುರುದುರಾಗಿ ಬರುತ್ತೆ. ನಾನು ಇಲ್ಲಿ ಬಿಟ್ಟಿದ್ದೆ, ಆಮೇಲೆ ಹಾಕ್ತೀನಿ ನೋಡಿ ಏನಂತ. ನಾನು ಯಾವತ್ತೂ ನೆನಪಲ್ಲಿ ಇಡೋದು ನನಗೆ ಮರ್ತೇ ಹೋಗೋದು. ಮರ್ತು ಬಿಟ್ಟೆ, ಏನು ಗೊತ್ತಾ, ಏನಂದರೆ ನೀವೇ ಯೋಚಿಸ್ಬೋದು. ಇದಕ್ಕೆ ನಾನು ಹೆಸ್ರು ಕಾಳು ಹಾಕ್ತೀನಿ. ಹೆಸ್ರು ಕಾಳು ಅಂದರೆ ಇದು ತೊಗರಿಬೇಳೆ, ಇದು ಮೂಂಗ್ ದಾಲ್ ಉಂಟಲ್ವ, ಅದನ್ನು ಹಾಕ್ತೀನಿ. ಸ್ವಲ್ಪ ಮೂಂಗ್ ದಾಲ್ ಹಾಕಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ, ಅದಕ್ಕೆ ಮೂಂಗ್ ದಾಲ್ ಹಾಕ್ತಿದ್ದೀನಿ. ಯಾರ ರೆಸಿಪಿ ಅಂತನೂ ಅಲ್ಲ, ಮಾಡಬೇಕಾಯ್ತು, ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಯಾವುದು ನಮ್ಗೆ ಗೊತ್ತಿಲ್ವೋ ನಾವು ಯಾರ ಹತ್ರ ಆದರೂ ಕೇಳಿ ತಿಳ್ಕೊಬೇಕು, ಅದು ನನ್ನ ಜಾಯಮಾನ. ಎಲ್ಲರಿಗೂ ಅಂತ ಇಲ್ಲ, ನನಗೆ ಏನು ಗೊತ್ತಿಲ್ಲ ಅಂದರೂ ನಾನು ಇನ್ನೊಬ್ಬರ ಹತ್ರ ಕೇಳಿಯೇ ತಿಳ್ಕೊಳ್ಳೋದು ಹೊರತು ನಾನೇ ಅದರಲ್ಲಿ ದೊಡ್ಡವಳಾಗಿ ನಾನು ಇರೋದಿಲ್ಲ. ನನಗೆ ಎಲ್ಲನೂ ಗೊತ್ತಿರೋದಿಲ್ಲ ಹುಟ್ಟುವಾಗಲೇ. ಸ್ವಲ್ಪ ಎಲ್ಲರಿಂದಲೂ ತಿಳ್ಕೊಂಡು ಬಂದು ನಾವು ಮುಂದುವರಿಯಬೇಕಾಗುತ್ತದೆ. ಇವಾಗ ಯಾವ ಥರದ್ದು ಅಡುಗೆ ಬೇಕಾದರೂ ನಾನು ಮಾಡ್ತೀನಿ. ಈಗ ಮೂಂಗ್ ದಾಲನ್ನು ತೊಳೆದು ನಾನು ಅದಕ್ಕೆ ಹಾಕಿದ್ದೀನಿ. ತೊಗರಿಬೇಳೆ ಅಂತಾರಲ್ವ, ಅದು ತೊಳೆದು ಹಾಕಿದ್ದೀನಿ. ಹಾಕಿ 3 ವಿಸಲ್ ತೆಗಿತೀನಿ. ಎಲ್ಲನೂ ನಮಗೆ ಜೀವನದಲ್ಲಿ ಹುಟ್ಟುವಾಗಲೇ ಎಲ್ಲ ಬರೋದಿಲ್ಲ, ಎಲ್ಲವನ್ನು ನಾವು ಕಲಿಬೇಕು. ನಮ್ಗೆ ಗೊತ್ತಿಲ್ಲದು ಇನ್ನೊಬ್ಬರ ಹತ್ರ ಕೇಳಿ ತಿಳಿದುಕೊಳ್ಳೋದು, ಅದು ನಂದು ಇದು. ಅದಕ್ಕೆ ನನಗೆ ಗೊತ್ತಿಲ್ಲ ಅದು ಇನ್ನೊಬ್ಬರ ಹತ್ರ ತಿಳಿದು ಇದು ಮಾಡ್ತೀನಿ. ಅದರಲ್ಲಿ ಮರ್ಯಾದೆನೇ ಹೋಗುವಂಥದ್ದು ಏನಿಲ್ಲ, ಮರ್ಯಾದೆ ಹೋಗುವಂಥದ್ದು ಜಾಯಮಾನನೇ ಇಲ್ಲ ಅದರಲ್ಲಿ. ಹಾಗೆ ನನ್ನ ಇದರಲ್ಲಿ ಮರ್ಯಾದೆ ಹೋಗಲ್ಲ, ನನಗೆ ಕೇಳಿ ತಿಳ್ಕೊಂಡು ಮಾಡ್ತೀನಿ. ಈಗ ನಾನು ಅದಕ್ಕೆ ಏನೆಲ್ಲ ಬೇಕು ಅಂತ ಇದು ಮಾಡ್ತೀನಿ. 2 ಗಡ್ಡೆ ಈರುಳ್ಳಿ ಮತ್ತು ಅದಕ್ಕೆ ಒಗ್ಗರಣೆಗೆ ಬೇಕಾಗೋದು ಮಾತ್ರ ನಾನು ತೊಗೊಳ್ತೀನಿ. 2 ಗಡ್ಡೆ ಈರುಳ್ಳಿ ಅಷ್ಟೇ, ಮತ್ತು ಏನು ತಗೊಳ್ಳೋದಿಲ್ಲ. ಟೊಮೆಟೊ ಏನು ಹಾಕಲ್ಲ. ಇನ್ನೊಂದು ಮುಂದಿನ ಇದರಲ್ಲಿ ನಾನು ಹಾಕಬೇಕಂತ ಇದ್ದೀನಿ. ನೋಡುವ ಟೇಸ್ಟಿಯಾಗಿರುತ್ತೋ ಏನಂತ ಗೊತ್ತಿಲ್ಲ, ನೋಡಬೇಕು.
ಟೊಮೆಟೊ ಒಂದು 2 ಗಡ್ಡೆ ಈರುಳ್ಳಿ ತಗೊಂಡು ಒಂದು 2 ಕಾಯಿ ಮೆಣಸು ಹಾಕಿ ಸ್ವಲ್ಪ ಶುಂಠಿಯನ್ನು ತಗೋಬೇಕು. ಅಷ್ಟಾಗಿ ಇದು ಮಾಡ್ತೀನಿ. ನಿಜವಾಗ್ಲೂ ನನಗೆ ಅಡುಗೆ ಮುಂಚೆ ಗೊತ್ತಿರಲಿಲ್ಲ. ಇವಾಗ ಯಾವ ಅಡುಗೆ ಬೇಕಾದರೂ ನಾನು ಮಾಡ್ತೀನಿ. ಸ್ವಂತ ಓನ್ ಅಡುಗೆ ನಾವು ಮಾಡ್ತೀನಿ. ನಾನು ಇನ್ನೊಬ್ಬರ ಹತ್ರ ಅವ್ರ ಹತ್ರನೇ ಕೇಳಿ ಮಾಡಿ ನಾನು ಕಲ್ತಿದ್ದೀನಿ ಅಂತಲ್ಲ. ಕಲ್ತರೂ ನಾನು ಅದರಲ್ಲಿ ಇದು ಮಾಡೋದಿಲ್ಲ. ಯಾಕಂದರೆ ಎಲ್ಲರಿಗೂ ಏನು ಕಲ್ತ್ಕೊಂಡೆ ಬರೋದಿಲ್ಲ. ಎಲ್ಲನೂ ನಾವು ಜೀವನದಲ್ಲಿ ಎಲ್ಲನೂ ಕಲಿಬೇಕು. ಕಲಿಯೋದ್ರಲ್ಲಿ ಏನಿದೆ, ಒಂದೊಂದು ರೆಸಿಪಿಯನ್ನು ಇನ್ನೊಬ್ಬರದ್ದು ನೋಡಿ ಮಾಡ್ತೀವಿ. ಗೊತ್ತಿಲ್ಲದು ನೋಡಿ ಮಾಡ್ತೀವಿ, ಗೊತ್ತಿದ್ದದ್ದು ನಾವೇ ಮಾಡ್ತೀವಿ. ಅದರಲ್ಲಿ ನಾಚಿಕೆ ಪಡುವಂಥದ್ದು ಏನೂ ಇಲ್ಲ ಅಲ್ವಾ. ಈಗ ಎಜುಕೇಷನೇ ಅನ್ನೋದು ನೋಡಿ, ಈಗ ಒಂದು ಎಜುಕೇಷನ್ ನಾವು ಕಲಿತೀವಿ, ಅದನ್ನು ನಾವು ಹುಟ್ಟಿನಿಂದಲೇ ಕಲ್ತೀವ ಇಲ್ಲ ಅಲ್ವಾ. ನಮಗೂ ಕೂಡ ಇನ್ನೊಬ್ಬರ ಮಾರ್ಗದರ್ಶನದಿಂದ ಬಂದಿದ್ದು. ಹಾಗಿರುವಾಗ ನಾವು ಇನ್ನೊಬ್ಬರಿಂದ ಕಲಿತು ಮಾಡಿದ್ರೆ ಅದರಲ್ಲಿ ನಾಚಿಕೆ ಪಡುವಂಥದ್ದು ಏನೂ ಇಲ್ಲ. ಅದರಲ್ಲಿ ಅಯ್ಯೋ ನಾವು ಕೀಳಾಗಿ ಹೋದ್ವಿ, ನಾವು ಸಣ್ಣವರು ಆದ್ವಿ ಅನ್ನುವಂಥ ಒಂದು ಮನಸ್ಥಿತಿ ನಮಗೆ ಬರಲೇಬಾರ್ದು. ಯಾಕಂದರೆ ನಮಗೇನು ಗೊತ್ತಿಲ್ವೋ ಇನ್ನೊಬ್ಬರ ಹತ್ರ ತಿಳ್ಕೊಂಡು ಮಾಡೋದು. ನನ್ನ ಲೈಫಲ್ಲಿ ನಾನು ಇದು ಮಾಡೋದು ಎಲ್ಲರಿಗೂ ಅಂತ ಇರಲಿಲ್ಲ. ನನ್ನ ಲೈಫಲ್ಲಿ ನಾನು ಮಾಡ್ತಿದ್ದೀನಿ. ಇದು ಯಾವುದು ಕೂಡ ಗೊತ್ತಿಲ್ಲದು ಕಲಿಬೇಕು, ಕಲಿತು ಮುಂದುವರಿಬೇಕು. ಅದೇ ಒಂದು ಜೀವನದ ಗುಟ್ಟು ಅಂತ ನಾನು ಅನ್ಕೋತೀನಿ. ಈಗ ನೋಡಿ, ತುಂಬ ಮಾತು ಬೇಡ. ಮನಸ್ಸಿಗೆ ಅನಿಸಿದ್ದು ಮಾತಾಡಲೇಬೇಕನ್ನುವ ಒಂದು ಬಂತು, ಅದಕ್ಕೆ ಮಾತಾಡಿದೆ. ಅದರಲ್ಲಿ ತುಂಬ ಮಾತು ಬೇಡ. ಸ್ವಲ್ಪ ಮಾತಾಡಿ ನಾವು ಇದು ಮಾಡುವ ಅಂತ ನೋಡಿ. 2 ಕಾಯಿ ಮೆಣಸು ಮತ್ತು ಬೆಳ್ಳುಳ್ಳಿ 2 ಎಸ್ಲು 2 ವಿಸಿಲ್ ಬಂತು ನೋಡಿ. ಇನ್ನು 1 ವಿಸಿಲ್ ಬರಲಿಕ್ಕೆ ಬಾಕಿ ಇದೆ. ಅದೊಂದು ವಿಸಿಲ್ ಬಂದರೆ ನಮ್ಮ ರೈಸ್ ರೆಡಿ ಆಗುತ್ತೆ. ಈಗ ಇಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ಎಲ್ಲ ರೆಡಿ ಮಾಡಿಟ್ಟು ನೋಡಿ 3 ವಿಸಿಲ್ ಆಯಿತು. 3 ವಿಸಿಲ್ ಅಂತೂ ಖಂಡಿತನೇ ಆಯಿತು. ನಾನು ಒಂದು ವಾಯ್ಸ್ ಓವರ್ ಕೊಡೋದಿಲ್ಲ. 3 ವಿಸಿಲ್ ಆಯಿತು. 3 ವಿಸಿಲ್ ಆಗಿ ನೋಡಿ, 2 ಗಡ್ಡೆ ಈರುಳ್ಳಿ, ಒಂದು ಸ್ವಲ್ಪ ಶುಂಠಿ, 2 ಕಾಯಿ ಮೆಣಸು, ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿಟ್ಟಿದ್ದೀನಿ. ಹಾಗೆಯೇ ಸ್ವಲ್ಪ ಕರಿಬೇವನ್ನು ಇಟ್ಟಿದ್ದೀನಿ. ಇಲ್ಲಿ ಉದ್ದಿನಬೇಳೆ, ಸ್ವಲ್ಪ ಕಡಲೆ ಮತ್ತು ಸ್ವಲ್ಪ ಚೆನ್ನ ಡಾಲು, ಹಾಗೆಯೇ ಸ್ವಲ್ಪ ಸಕ್ಕರೆಯನ್ನು ಹಾಕಿದ್ದೀನಿ. ನಿಮಗೆ ಬೇಕಾದರೂ ಆಪ್ಷನಲ್ ಹಾಕಿದ್ರು ಹಾಕ್ಬೋದು, ಬೇಡ ಅಂದರೆ ಬೇಡ. ಆದರೆ ನನಗೆ ಸಕ್ಕರೆ ಸ್ವಲ್ಪ ಹಾಕಬೇಕಂತಾಯಿತು, ಅದಕ್ಕೆ ಹಾಕಿದೆ. ಇದನ್ನು ನಾನೀಗ ಒಗ್ಗರಣೆಗೆ ಒಂದು ಬಾಣಲೆ ಇಟ್ಟಿದ್ದೀನಿ. ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಾಗ ಎಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆಲ್ಲ ಹಾಕ್ತೀನಿ. ಸ್ವಲ್ಪ ಈಸಿ 10 ಮಿನಿಟಲ್ಲೇ ಆಗಿ ಹೋಗುವಂಥ ಒಂದು ಇದು ರೆಸಿಪಿ ಅಂತಲೇ ಅನ್ಬೋದು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಇದು ನಿಮಗೂ ಟೇಸ್ಟಿ ಅನಿಸ್ಬೋದು. ಸುಲಭ ಈಸಿ ಆಗಿರ್ಬೋದು. ನೀವು ಗೊತ್ತಿರುವವರು ಇರ್ತಾರೆ. ನಾನು ಈ ರೀತಿ ಮಾಡ್ತೀನಿ ನೋಡಿ. ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆಗ್ತಾ ಉಂಟು. ಕಡಲೆ ಎಲ್ಲ ತಗೊಂಡ ಐಟಮನ್ನು ನಾನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಆಗಲಿ. ಕಡಲೆಯನ್ನು ಮೊದಲು ಹಾಕ್ತೀನಿ, ಚೆನ್ನಾಗಿ ಫ್ರೈ ಆಗಬೇಕಂತ. ಚೆನ್ನಾಗಿ ಫ್ರೈ ಆದಮೇಲೆ ಎಲ್ಲದನ್ನು ಆಮೇಲೆ ಹಾಕ್ತೀನಿ. ಸಕ್ಕರೆನೂ ಹಾಕ್ತೀನಿ. ಸಕ್ಕರೆ ಎಲ್ಲ ಹಾಕಿ ಫ್ರೈ ಮಾಡುವ. ಇಲ್ಲಿ ಒಗ್ಗರಣೆಗೆ ಎಲ್ಲ ಹಾಕಿದ್ದೇನೆ. ಹಾಕಿ ಫ್ರೈ ಆಗ್ತಾ ಉಂಟು. ಫ್ರೈ ಆಗಲಿ. ಚೆನ್ನಾಗಿ ಕಡಲೆ ಬೇಯಬೇಕು. ಅದು ಉದ್ದಿನಬೇಳೆ ಆದರೂ ಕಡಲೆಬೇಳೆ ಆದರೂ ಚೆನ್ನಾಗಿ ಬೇಯುತ್ತದೆ. ಆದರೆ ಕಡಲೆ ಬೇಯೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಬೇಗನೆ ಚೆನ್ನಾಗಿ ಬೇಯಬೇಕು. ಅದು ಬೆಂದಮೇಲೆ ಬೆಳ್ಳುಳ್ಳಿ ಹಾಕ್ತೀನಿ. ಬೆಳ್ಳುಳ್ಳಿ ಸ್ವಲ್ಪ ಕಂಚಬಾರ್ದು ಅನ್ನೋ ಕಾರಣಕ್ಕಾಗಿ ನನಗೆ ಅದರಲ್ಲಿ ಬೆಳ್ಳುಳ್ಳಿ ಅಂತ ತಿನ್ನಲಿಕ್ಕೆ ಸಿಕ್ಕಿದರೆ ನನಗೆ ಇಷ್ಟ. ಯಾಕಂದರೆ ಗೊತ್ತಿಲ್ಲ, ಬೆಳ್ಳುಳ್ಳಿ ಅಂದರೆ ನನಗೆ ತುಂಬ ಇಷ್ಟ. ನಾನು ಎಲ್ಲದಕ್ಕೂ ಯೂಸ್ ಮಾಡ್ತೀನಿ. ಯಾಕಂದರೆ ಬೆಳ್ಳುಳ್ಳಿಯಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಅದಕ್ಕಿಂತ ನಾವು ಹೆಚ್ಚಾಗಿ ಬೆಳ್ಳುಳ್ಳಿಯನ್ನು ಯೂಸ್ ಮಾಡಬೇಕು ಯಾವುದರಲ್ಲಿ ಕೂಡ.
ಹಾಗೆ ಇಲ್ಲಿ ಹಸಿಮೆಣಸು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಫ್ರೈ ಮಾಡಿ ಆಮೇಲೆ ನಾವು ಕಟ್ ಮಾಡಿಕೊಂಡು ಈರುಳ್ಳಿಯನ್ನು ಕೂಡ ಹಾಕಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಕಟ್ ಮಾಡಿಕೊಂಡೆ ಈರುಳ್ಳಿ ಹಾಕ್ತೀನಿ. ಈರುಳ್ಳಿ ಫ್ರೈ ಆದಮೇಲೆ ಈರುಳ್ಳಿ ಸ್ವಲ್ಪ ಬಾಡಬೇಕು, ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಕೂಡ ಹಾಕ್ತಾಯಿದ್ದೀನಿ. ನೋಡಿ 2 ಗಡ್ಡೆ ದೊಡ್ಡ ಈರುಳ್ಳಿ ತಗೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಸಾಕು, ಹೆಚ್ಚಾಗಿ ಬೇಡ ಅಷ್ಟು, ಸ್ವಲ್ಪ ಅದರಲ್ಲಿ ಸಾಕು ಅಂತ ಸ್ವಲ್ಪ ಹಲ್ದಿ ಮತ್ತು ರುಚಿಗೆ ತಕ್ಕಷ್ಟು ನಾವು ಆ ರೈಸಿಗೆ ಉಪ್ಪು ಹಾಕ್ಕೊಂಡಿದ್ದೀವಿ ಆಲ್ರೆಡಿ. ಅದನ್ನು ನೋಡಿ ರೈಸು ಮತ್ತು ರುಚಿಗೆ ತಕ್ಕಷ್ಟು ನಾವು ಉಪ್ಪನ್ನು ಹಾಕಬೇಕಾದ್ರೆ ಸ್ವಲ್ಪ ಹಲ್ದಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡುವ. ಲೈವ್ ಮಾಡಲಿಕ್ಕೆ ಮನಸ್ಸಿಲ್ಲ, ಆದರೆ ವೈರಲ್ ಆಗಿದೆ ಅನ್ನೋ ಕಾರಣಕ್ಕಾಗಿ ಲೈವ್ ಮಾಡ್ತಾ ಇದ್ದೀನಿ. ಯಾಕಂದರೆ ವೈರಲ್ ಆಗಿದೆ, ಆ ಕಾರಣದಿಂದ ಸ್ವಲ್ಪ ಲೈವ್ ಮಾಡುವಂಥ ಮನಸ್ಸಿಗೆ ಬರುತ್ತೆ. ಲೈವ್ ಮಾಡಲಿಕ್ಕೆ ಸ್ವಲ್ಪ ವಿಜಯ್ ಲೈವ್ ಮಾಡುವಂಥ ಅದಕ್ಕೆ ಮಾಡಿ ಆನ್ ಮಾಡಿ ಇಡೋದು. ಇಲ್ಲಿ ಬೂತಾಯಿ ಮೀನು ಫ್ರೈ ಮಾಡಲಿಕ್ಕೂ ಉಂಟು, ಅದ್ರ ಜೊತೆಯಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ನಮ್ಮ ಮಸಾಲ ಫ್ರೈ ಆಗ್ತಾ ಉಂಟು. ಬೂತಾಯಿ ನಾಲಿಗೆ ಸಾರು ಮಾಡಲಿಕ್ಕೆ ಇದು ರೆಸಿಪಿ ಬೇರೆಯೇ. ಮೀನು ತೋರಿಸ್ತೀನಿ ನಿಮಗೆ. ನೋಡಿ ಮಸಾಲ ತುಂಬ ಚೆನ್ನಾಗಿ ಫ್ರೈ ಆಗ್ತಾ ಉಂಟು. ನೋಡಿ ಇಲ್ಲಿ ನಮ್ಮ ರೈಸ್ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ, ಸೂಪರ್. 3 ಗ್ಲಾಸ್ ನೀರಿಗೆ ಮತ್ತು 2 ಗ್ಲಾಸ್ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸಷ್ಟು ನೀರು ಹಾಕಿದ್ದಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ರೈಸ್ ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ರೈಸನ್ನು ಹಾಕಿ ಇನ್ನು ನಾವು ಅದನ್ನು ಮಿಕ್ಸ್ ಮಾಡುವ. ತುಂಬ ಚೆನ್ನಾಗಿ ಬಂದಿದೆ. ಕಡಲೆಬೇಳೆ ಹಾಕಿ, ಆದರೂ ನನ್ನ ಪಕ್ಕದಲ್ಲಿ 1 ವಿಸಿಲ್ ಜಾಸ್ತಿ ತೆಗಿಬೇಕಂತ ಇರ್ತದೆ. ಯಾಕಂದರೆ ಮಕ್ಕಳು ಸಣ್ಣವರು, ಅವರಿಗೋಸ್ಕರ ಮಾಡೋದಂತ, ಅವರಿಗೋಸ್ಕರ ಸ್ವಲ್ಪ ಬೆಂದರೆ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡೆ. 1-2 ಇನ್ನೊಂದು ಸರ್ತಿ ಮಾಡುವಾಗ 1 ವಿಸಿಲ್ ಜಾಸ್ತಿ ತೆಗೆದು ಮಕ್ಕಳಿಗೆ ಸ್ವಲ್ಪ ಸ್ಮೂತಾಗಿ ತಿನ್ನಿಸಿದ್ರೇ ಮಕ್ಕಳಿಗೆ ಯಾವ ರೈಸ್ ಕೂಡ ಹೊಟ್ಟೆಯಲ್ಲಿ ಕರಗುತ್ತೆ. ಹಾಗೆ ಸ್ಮೂತಾಗಿರಬೇಕು. ಚೆನ್ನಾಗಿ ಇದು ಕೂಡ ರೆಡಿ ಆಯಿತು. ಈಗ ರೈಸನ್ನು ನಾವು ಇದಕ್ಕೆ ಮಿಕ್ಸ್ ಮಾಡಬೇಕು. ಈಗ ಈ ರೈಸನ್ನು ತೆಗೆದು ಇದಕ್ಕೆ ಮಿಕ್ಸ್ ಮಾಡುವ. ಇದು ಆಯಿತು ನೋಡಿ. ಇದು ಆಯಿತು. ನೋಡಿ ಇವಾಗ ರೈಸನ್ನು ನಾವು ಮಿಕ್ಸ್ ಮಾಡುವ. ಮಿಕ್ಸ್ ಮಾಡಲಿಕ್ಕೆ ಸಾಕು ಹಿಡಿದು ಹೋಯಿತು. ಬಿಸಿಲು, ಸೆಕೆ, ಇಲ್ಲಿ ತುಂಬ ಸೆಕೆ, ತುಂಬ ಅಂದರೆ ತುಂಬ ಸೆಕೆ, ಅಷ್ಟೇ ಸೆಕೆ. ಈಗ ಎಲ್ಲ ಚೆನ್ನಾಗಿ ಆಗಿದೆ, ಫ್ರೈ ಆಗಿದೆ. ಗ್ಯಾಸ್ ಕೂಡ ಬಂದ್ ಮಾಡಿದ್ದೇನೆ. ಈಗ ರೈಸ್ ಹಾಕಿ ಮಿಕ್ಸ್ ಮಾಡುವ. ರೈಸ್ ಹಾಕಿ ನಮ್ಮ ಇದು ರೆಡಿ ಆಯಿತು. ನಿಮಗೆ ಅದು ಹೆಸರು ಅಂತಿದೆ, ಚಿತ್ರಾನ್ನ ರೆಡಿ ಆಯಿತು. ನಾನು ಊರಿಂದ ಬರುವಾಗ ಪುಳಿಯೋಗರೆ ಪೌಡ್ರ್ ಎಲ್ಲ ತರ್ತೀನಿ. ಆದರೆ ಇವತ್ತು ಈ ವರ್ಷಕ್ಕೆ ಹೋಗಿ ಬಂದೆ. ಇನ್ನು ಮೇ ತಿಂಗಳಲ್ಲಿ ಹೋಗಬೇಕು, ಮತ್ತು ವಾಪಸ್ ಹೋಗಲಿಕ್ಕೆ ಇದ್ದೀನಿ ನಾನು. ಇವಾಗ ನೋಡಿ ರೈಸ್ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡುವ. ಎಲ್ಲ ಮಾಡಿದೆ. ತುಂಬ ಸೆಕೆ ಅಂದರೆ ತುಂಬ ಸೆಕೆ, ತುಂಬ ಅಂದರೆ ಅಷ್ಟಿಷ್ಟೆಲ್ಲ ಸೆಕೆ, ಅಷ್ಟೊಂದು ಸೆಕೆ ಇದೆ ಇಲ್ಲಿ ಮುಂಬೈಯಲ್ಲಿ. ನೋಡಿ ಇದನ್ನು ಚೆನ್ನಾಗಿ ಮಿಕ್ಸಿ ಕೊಡುವ ಅಂದರೆ ನಿಮಗೆ ಮಸಾಲ ಹೆಚ್ಚಾಗಿ ಕಡಿಮೆ ಆದರೆ ಒಂದು ವೇಳೆ ನೀವು ಹಸಿಮೆಣಸು ಜಾಸ್ತಿ ಹಾಕ್ಬೋದು. ಹಾಗೆಯೇ ಈರುಳ್ಳಿ ಕೂಡ ಜಾಸ್ತಿ ಹಾಕ್ಬೋದು. ನನಗೆ ಸಾಕು ಅಂತ ನಾನು ಅಷ್ಟೇ ಹಾಕಿದ್ದೀನಿ. ತುಂಬಾ ಸೆಕೆ ನಮ್ಮ ಇದರಲ್ಲಿ ಮುಂಬೈಯಲ್ಲಿ. ಕೂರ್ಲಿಕ್ಕಾಗಲ್ಲ, ಬಿಸಿಲು, ಹೊರಗಡೆ ಹೋಗ್ಲಿಕ್ಕಾಗಲ್ಲ. ತುಂಬಾ ನಿಮಗೆ ಈ ವಿಡಿಯೋ ಇಷ್ಟವಾಗ್ಬೋದು ನಾನು ಅನ್ಕೋತೀನಿ. ಪ್ಲೀಸ್ ಎಲ್ಲರೊಂದು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮ ಹತ್ರ ಕಲಾಕಲಿಯಿಂದ ಬೇಡ್ಕೋತೀನಿ. ಯಾಕಂದರೆ ತುಂಬ ಕಷ್ಟಪಟ್ಟು ಮಾಡ್ತೀವಿ, ತುಂಬ ಕಷ್ಟಕ್ಕೆ ಬೆಲೆನೇ ಸಿಗಲ್ಲ ಅಂದಮೇಲೆ ಅದರಿಂದ ಹಿಂದೆ ಸರಿಯುವುದೇ ಒಳ್ಳೆಯದಂತ ನಾನು ಅನ್ಕೋತೀನಿ. ಉಪ್ಪು ಸ್ವಲ್ಪ ಕಡಿಮೆ ಇದೆ, ಉಪ್ಪು ಹಾಕ್ತೀನಿ. ಉಪ್ಪು ಕಡಿಮೆ ಇದೆ.
ಉಪ್ಪು ಹಾಕಿ ಚೆನ್ನಾಗಿ ಕಲಿಸುವ. ನೋಡಿ ರೆಡಿ ಆಗ್ತಾ ಬಂತು. ಮಕ್ಕಳು ಕೂಡ ಇಷ್ಟಪಟ್ಟು ತಿಂದರು. ಮಗನಿಗೆ ಟಿಫನ್ಗೂ ಕೂಡ ಹಾಕಿ ಕೊಟ್ಟೆ. ಈಗ ಸರಿ ಆಯಿತು. ನೋಡಿ ನಮ್ಮ ಪಲಾವ್ ರೆಡಿ ಆಯಿತು. ಪಲಾವ್ ಅಲ್ಲ, ನಮ್ಮ ಚಿತ್ರಾನ್ನ ರೆಡಿ ಆಯಿತು. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ. ಹಾಗೂ ಇನ್ನೊಂದು ವಿಡಿಯೋದಲ್ಲಿ ಸಿಗುವವರೆಗೂ ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಬಾಯ್. ಹೀಗೇ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಇತ್ತೀಚೆಗೆ ನಾವು ನೋಡಿದವರು ಮಾತ್ರ ವಿಡಿಯೋ ನೋಡ್ತಾ ಇದ್ದಾರೆ, ಯಾಕಂತ ಗೊತ್ತಿಲ್ಲ. ಅದಕ್ಕೇನು ಹೆದರ್ಕೊಂಡು ಹೋಗೋದಿಲ್ಲ ನಾನು. ಆದರೆ ಆಗುತ್ತೆ, ಇಲ್ಲಾಂದರೆ ಚಾನಲನ್ನು ಡಿಲೀಟ್ ಮಾಡಿ ಕೂರ್ತೀನಿ. ನನಗೆ ಏನೂ ಇಷ್ಟ ಇಲ್ಲ ಚಾನಲ್ ಮಾಡಲಿಕ್ಕೆ. ಬಾಯ್, ಟೇಕ್ ಕೇರ್, ಬಾಯ್.